ಕೂಲಿ ಕಾರ್ಮಿಕರ ಭವಣೆ, ನೀರಿನ ಅಭಾವ, ಐಟಿ ಕ್ಷೇತ್ರದ ತಾವಲವು, ರಿಯಲ್ ಎಸ್ಟೇಟ್ ಕಾರ್ಖಾನೆಗಳು ಹೀಗೆ ನಾನಾ ಕಾರಣಗಳಿಂದ ಕೃಷಿ ಪ್ರಧಾನ ಕರಾವಳಿ ಭಾಗಗಳ ಕೃಷಿ ಭೂಮಿ ಬಂಜರು ಭೂಮಿಯಾಗಿ ಹಾಗೂ ಒತ್ತುವರಿಯಾಗಿ ನಾಶವಾಗುತ್ತಿದೆ. ಇವೆಲ್ಲವನ್ನ ಸವಾಲುಗಳನ್ನಾಗಿ ಸ್ವೀಕರಿಸಿದ ಮುಂಬಯಿಯಲ್ಲಿ ಉದ್ಯಮಿಯಾಗಿರುವ ಎರ್ಮಾಳು ನಿವಾಸಿ ಎರ್ಮಾಳ್ ಹರೀಶ್ ಶೆಟ್ಟಿ ಹುಟ್ಟೂರು ಹಳ್ಳಿಯತ್ತ ಮುಖ ಮಾಡಿ ಸಾಗುವಳಿಗಾಗಿ ಸ್ವತಃ ಉಳುಮೆಗೆ ಇಳಿದಿದ್ದಾರೆ. ಮುಂಗಾರು ಆಗಮಿಸ್ತಾ ಇದ್ದಂತೆ ಮುಂಬೈನಿಂದ ನೇರವಾಗಿ ಉಡುಪಿ ಜಿಲ್ಲೆಯ ತವರೂರು ಎರ್ಮಾಳ್ ನಿವಾಸಕ್ಕೆ ತೆರಳಿ ಅಲ್ಲಿನ ತನ್ನ ಹಿರಿಯರ ಸುಮಾರು 5 ಎಕರೆಗೂ ಮಿಕ್ಕಿದ ಕೃಷಿ ಜಮೀನಿನಲ್ಲಿ ಭತ್ತದ ಕೃಷಿ ಬೆಳೆಯಲು ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಆಸುಪಾಸಿನ ಕೃಷಿ ಭೂಮಿಯಲ್ಲೂ ಕೈಯಾಡಿಸಿ ಆಳುಗಳು ಊರ ಮಂದಿಯನ್ನ ಒಗ್ಗೂಡಿಸಿ ಈ ಬಾರಿ ಸುಮಾರು 15 ಎಕರೆ ಭೂಮಿಯಲ್ಲಿ ಅಂದಾಜು 56 ಗದ್ದೆಗಳನ್ನು ನಿರ್ಮಿಸಿ ಸ್ವಂತ ತಾವು ನೆಟ್ಟಿಯ ಭಟ್ಟಿಗಳನ್ನು ಹೊತ್ತು ಟ್ರ್ಯಾಕ್ಟರ್ ಮೂಲಕ ಉಳುಮೆಯಲ್ಲಿ ನಿರತರಾಗಿದ್ದಾರೆ. ಆದ್ದರಿಂದ ಅನೇಕ ದಶಕಗಳಿಂದ ಹಡೀರು ಬಿದ್ದಿದ್ದ ಗದ್ದೆ ಕೃಷಿ ಭೂಮಿಯಲ್ಲಿ ಇದೀಗ ಮತ್ತೆ ಭತ್ತದ ಪೈರಿನ ನಾಟಿ ನಡೆಸುವ ಮೂಲಕ ಭೂಮಿ ತಾಯಿ ಹಚ್ಚನೆ ಹಸುರಾಗಿಸಿ ನಡೆಸುವಂತೆ ಮಾಡ್ತಾ ಅಕ್ಕಿ, ಕುಚ್ಚಲಕ್ಕಿ, ಅವಲಕ್ಕಿ ಹೀಗೆ ವಿವಿಧತೆಯಲ್ಲಿ ಏಕತೆಯ ಭತ್ತ ಬೆಳೆಸ್ತಾ ಊರಿನವರಿಗೂ ತನ್ನ ಜೊತೆಯಲ್ಲಿ ಭತ್ತದ ಫಸಲಿನ ಅಕ್ಕಿಯೋತ್ಸವಕ್ಕೆ ಸಿದ್ಧತೆ ನಡೆಸಿದ ಹಿರಿಮೆ ಎರ್ಮಾಳ್ ಹರೀಶ್ ಇವರದ್ದು. ಬಗ್ಗೆ ಅಂದರೆ ಯಾಕಂದರೆ ಹರೀಶ್ ಶೆಟ್ಟರು ಸಣ್ಣದಿಂದಿರುವಾಗ ನಾವು ಆವಾಗ ಚಿಕ್ಕದಿದ್ದೆ ನಾವು ಅವರ ಹೆಸರು ಕೇಳಿದೆ. ನಾವು ಇಲ್ಲಿ ಕೃಷಿ ಮಾಡಿಕೊಂಡೇ ಅವರು ಬಾಂಬೆಗೆ ಹೋಗಿ ವ್ಯಾಪಾರ ಮಾಡ್ತಿದ್ರು. ಈಗಾದರೆ ಎರ್ಮಾಳ್ನಲ್ಲಿ ಸಾಧಾರಣ ಒಂದು 10-15 ವರ್ಷದ ತನಕ ಇದು ಹಡಿಲು ಬಿದ್ದು ಹೋಗಿತ್ತು. ಆದರೆ ಇವರು ಬಂದ ಮೇಲೆ 3 ಎಕರೆ 4 ಎಕರೆ ಈಗ 15 ಎಕರೆ ಎಲ್ಲ ಹಡಿಲು ಬಿದ್ದ ಜಾಗವನ್ನು ಈಗ ಒಳ್ಳೆಯ ರೀತಿಯಲ್ಲಿ ಇದು ಮಾಡಿದ್ದಾರೆ. ನಮಗೆ ಬಹಳ ಸಂತೋಷ. ಒಂದೆಡೆ ಭತ್ತ ಫಲದ ಕಣಚುಕಣಕ್ಕೆ ಹಣದ ಕೊರತೆ ಇಲ್ಲ, ಜನರ ಕೊರತೆ ಅಂದಗಣಿಸಿದ್ರೆ ಮತ್ತೊಂದೆಡೆ ಮಳೆರಾಯನ ನಿರೀಕ್ಷೆ ಉಳುಮೆಗೆ ಅಡ್ಡಿಯಾದಿದ್ದೇ ಅಂದುಕೊಳ್ತಾ ಇದ್ದಂತೆ ಬೆಳೆ ಬೆಳೆಸುವ ಉತ್ಸಾಹಕ್ಕೆ ಇವೇನೂ ಅಡ್ಡಿಯಾಗದು ಎಂದು ಮನವರಿಕೆ ಮಾಡಿ ತಾತನ ಕಾಲದ ಹಿಂದಿನಂತೆ ಎಕರೆಗಟ್ಟಲೆ ಸಾಗುವಳಿ ಮಾಡುವ ಬೃಹತ್ ಕಾಯಕಕ್ಕೆ ಧುಮುಕಿದ್ದೇನೆ ಎನ್ನುತ್ತಾರೆ ಶೆಟ್ರು. ನಮ್ಮ ಅಮ್ಮನವರಿರುವಾಗ ಮತ್ತೆ ನಾವು ಒಂದು 25 ವರ್ಷ ಮುಂಬೈಯಲ್ಲಿದ್ದು ಬಿಸ್ನೆಸ್ ಮಾಡ್ತಾ ಇದ್ದೇನೆ. ಈಗ ಯಾವಾಗಲೂ ಬಂದು ನೋಡುವಾಗೆಲ್ಲ ಗದ್ದೆಯೆಲ್ಲ ಹಾಗೆ ನಿಲ್ಲಿದೆ. ಯಾರು ಕೃಷಿ ಮಾಡೋದು ಬಂದ್ ಮಾಡಿದ್ದಾರೆ, ಎಲ್ಲರೂ ಕೃಷಿ ಮಾಡೋದಿಲ್ಲ. ಅದಕ್ಕಾಗಿ ನಾನು ಕೃಷಿ ಮಾಡೋದು ಶುರು ಮಾಡಿದ್ದೆ 4 ವರ್ಷದಿಂದ. 4 ವರ್ಷದ ಮೊದಲು 2016 ಸ್ಟಾರ್ಟ್ ಮಾಡಿದ್ದೇನೆ. ಈಗ ಅದು 4ನೇ ವರ್ಷದಲ್ಲಿತ್ತು. ಮೊದಲು ನಾವು ಸ್ಟಾರ್ಟ್ ಮಾಡುವಾಗ ಒಂದು 3 ಎಕರೆ ಇತ್ತು, ಮತ್ತೊಂದು 8 ಎಕರೆ ಆಯಿತು, ಮತ್ತೊಂದು 10 ಆಯಿತು. ಈಗ ಒಂದು 15 ಎಕರೆವರೆಗೆ ಕೃಷಿ ಮಾಡ್ತಾಯಿದ್ದೆ. ಉದ್ಯಮಿ ಹರೀಶ್ ಶೆಟ್ಟಿಯವರು ಬೃಹನ್ ಮುಂಬಯಿಯಲ್ಲಿನ ಸಂಘಟಕರು. ಸಮಾಜ ಸೇವಕ ಶ್ರೀ ಗೋಪಾಲ್ ಸಿ ಶೆಟ್ಟಿ ತುಳು ಕನ್ನಡಿಗರ ಅಭಿಮಾನಿ ಬಳಗ ಮುಂಬೈ ಇದರ ಸಂಚಾಲಕರಾಗಿದ್ದಾರೆ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪರಮ ಭಕ್ತರಂತಿರುವ ಇವರು ಕೇಂದ್ರ ಸರ್ಕಾರವು ರೈತರಿಗಾಗಿ ಸಿದ್ಧಪಡಿಸಿದ ಯೋಜನೆಗಳ ಫಲಾನುಭವವನ್ನು ಎಲ್ಲ ರೈತರು ಕೃಷಿಕರು ಪಡೆಯಬೇಕು. ಆ ಮೂಲಕ ತಮ್ಮ ಗದ್ದೆಗಳಲ್ಲಿ ಫಸಲು ಬೆಳೆಸಿ ಮತ್ತೆ ರೈತಾಪಿ ಪರಂಪರೆಯನ್ನ ಸದೃಢಗೊಳಿಸಬೇಕು ಎನ್ನುತ್ತಾರೆ. ಕೇಂದ್ರ ಸರ್ಕಾರದ ಯೋಜನೆ ತುಂಬ ಬಂದಿದೆ ಈ ಸಲ. ಒಂದು ಅದು 10 ವರ್ಷಕ್ಕೆ 6,000 ಅದು ಬರ್ತದೆ ಎಲ್ಲರಿಗೂ. ನನ್ನ ಮನೆ ಬದಿಯ ಮನೆಯವ್ರಿಗೆ ಎಲ್ಲರಿಗೂ ಹೇಳಿದ್ದೇನೆ ನಾನು, ನಿಮ್ಮ ಎಲ್ಲ ಗದ್ದೆಯಲ್ಲಿ ನಾನು ಉಳ್ತೇನೆ, ನೀವು ಅಲ್ಲಿ ಸ್ಕೀಮ್ ಏನುಂಟ ಗೌರ್ಮೆಂಟ್ ಅದು ನೀವೆಲ್ಲ ತಗೊಳ್ಳಿ, 6,000 ನಿಮಗೆ ಸ್ಕೀಮ್ ಬರ್ತದೆ, ಅದು ನೀವು ತಗೊಳ್ಳಿ ಅಂತ ಹೇಳಿದ್ದೇನೆ. ಎಲ್ಲರಿಗೆ ನಾನು ಹೇಳಿದ್ದೇನೆ. ಮತ್ತು ಪುನಃ 60 ವರ್ಷದ ಮೇಲೆ ಪ್ರಾಯ ಆದವರಿಗೆ ಒಂದು ಸ್ಕೀಮ್ ಉಂಟು, ಪ್ರತಿ ತಿಂಗಳಿಗೆ 3,000 ಬರ್ತದೆ. ಇನ್ನೊಂದು ನಾವು ಇನ್ನು ಇಲ್ಲಿ ಕೃಷಿ ಮಾಡೋದಿದ್ದರೆ ಗದ್ದೆಯನ್ನೆಲ್ಲ ಹಾಗೆ ಬಿಟ್ಟರೆ 6.5% ಟ್ಯಾಕ್ಸ್ ಹಾಕಿದ್ದಾರೆ ಅದಕ್ಕೆ. ಇನ್ನು ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ ಗೌರ್ಮೆಂಟ್ ನಮಗೆ. ಅದಕ್ಕಾಗಿ ನಾವು ಇಲ್ಲಿ ಬಂದು ಮಾಡ್ತಿದ್ದೇವೆ. ಒಟ್ಟಿನಲ್ಲಿ ಇವತ್ತಿನ ದಿನದಲ್ಲಿ ಕೃಷಿ ಚಟುವಟಿಕೆಯಿಂದ ಹಿಂದೇಟು ಹಾಕ್ತಾ ಇರುವ ಯುವ ಜನಾಂಗಕ್ಕೆ ಎರ್ಮಾಳ್ ಹರೀಶ್ ಶೆಟ್ಟಿಯವರು ಮಾದರಿ ಕೃಷಿಕರಾಗಿದ್ದಾರೆ. ದೂರದ ಮುಂಬೈಯಿಂದ ಉದ್ಯಮಿಯಾಗಿ ನೆಲೆಸಿದ್ರು ಹುಟ್ಟೂರನ್ನ ಮರೆಯದೆ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದು ಹರೀಶ್ ಶೆಟ್ಟಿಯವರ ಕೃಷಿ ಪ್ರೇಮ ಇದೇ ರೀತಿ ಮುಂದುವರಿಯಲಿ ಎಂಬುದೇ ನಮ್ಮ ಆಶಯ. ಬ್ಯೂರೋ ರಿಪೋರ್ಟ್ V4 News 24/7 ಎರ್ಮಾಳ್.